ನಮಸ್ಕಾರ. ಆರೋಗ್ಯ ಕಿರಣ ಮಾತುಕತೆಗೆ ಸ್ವಾಗತ. ಇದು ಮಂಗಳೂರಿನ ಪಾದುಮಲ್ಲಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ ಮಾತುಕತೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಮೃಣಾಲ್ ಬಿ ಶೆಟ್ಟಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಡಾಕ್ಟರ್ ಮೃಣಾಲ್ ಬಿ ಶೆಟ್ಟಿ ಅವರನ್ನು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕವಾಗಿ ಈ ಒಂದು ಮಾತುಕತೆಗೆ ಸ್ವಾಗತ ಮಾಡ್ತೇನೆ. ಡಾಕ್ಟರ್ ಸ್ವಾಗತ. ನಮಸ್ಕಾರ. ಎಸ್, ಡಾಕ್ಟರ್ ಮೃಣಾಲ್ ಬಿ ಶೆಟ್ಟಿ ಅವರು ಕನ್ಸಲ್ಟೆಂಟ್ ಸ್ಪೈನ್ ಸರ್ಜನ್, ಜೊತೆಗೆ ಪ್ರೊಫೆಸರ್ ಆ್ಯಂಡ್ ಹೆಡ್ ಆಫ್ ಸ್ಪೈನ್ ಸರ್ಜರಿ ಯೂನಿಟ್, ಪಾದುಮಲ್ಲಸ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ಮಂಗಳೂರು. ಇವತ್ತಿನ ಮಾತುಕತೆಯಲ್ಲಿ ನಾವು ಬಹುಮುಖ್ಯವಾಗಿ ಬೆನ್ನು ನೋವಿನ ಬಗ್ಗೆ, ಅದರಲ್ಲಿ ಕೂಡ ಬೆನ್ನು ನೋವಿನ ಬಗ್ಗೆ ಇರುವಂಥ ಮಿಥ್ಯೆ ಮತ್ತು ನಿಮಗೆ ಇರುವಂಥ ಅನುಮಾನಗಳು, ಸಂಶಯಗಳು, ಡೌಟ್ಸ್, ಈ ವಿಚಾರವಾಗಿ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ ವೀಕ್ಷಕರೇ. ಸಾಮಾನ್ಯವಾಗಿ ಡಾಕ್ಟರೇ, ಬೆನ್ನು ನೋವು ಅನ್ನುವಂಥದ್ದು ಇವತ್ತೊಂದು ಸಾಮಾನ್ಯ ಕಾಯಿಲೆ ಏನಾದರೂ, ಯಾಕಂತ ಹೇಳಿದ್ರೆ ಜನಸಾಮಾನ್ಯರು ಪದೇ ಪದೇ ಮಾತನಾಡುವಾಗ ನಾವು ಬೆನ್ನು ನೋವು ಬಗ್ಗೆ ಮಾತಾಡೋದನ್ನು ಕೇಳಿಸ್ತೇವೆ. ಸೊ ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು? ಮನುಷ್ಯರಿಗೆ ಬರುವಂತಹ ಒಂದು ಮೆಡಿಕಲ್ ಕಂಪ್ಲೇಂಟ್ ಅಂತ ಕೇಳೋದಿದ್ರೆ ಶೀತ ಅಥವಾ ಕಾಮನ್ ಕೋಲ್ಡ್ ಇಸ್ ಅ ಮೋಸ್ಟ್ ಕಾಮನ್ ಸಿಂಪ್ಟಮ್. ಅದು ಬಿಟ್ಟರೆ ಬೆನ್ನು ನೋವು, ನೀವೊಂದು ಜನರಲ್ ಪ್ರಾಕ್ಟೀಷನರ್ನ ಕ್ಲಿನಿಕಲ್ಲಿ ನೋಡಿದರೆ ಪ್ರತಿ 5 ಪೇಷಂಟಲ್ಲಿ 1 ಪೇಷಂಟ್ ಬೆನ್ನು ನೋವು ಅಂತಲೇ ಕನ್ಸಲ್ಟೇಷನ್ಗೆ ಬರ್ತಾರೆ. ಮನುಷ್ಯನ ಜೀವನದಲ್ಲಿ ಒಂದು ಸಲ ಆದರೂ ಬೆನ್ನು ನೋವು ಬರುವುದು ಸಾಮಾನ್ಯ. ಅವರ ಲೈಫ್ ಟೈಮಲ್ಲಿ ಅಟ್ಲೀಸ್ಟ್ ಒಂದು ಸಲ ಬ್ಯಾಕ್ ಪೈನ್ ಬಂದೇ ಬರ್ತದೆ. ಅಷ್ಟು ಕಾಮನ್ ಇರುವಂತಹ ಒಂದು ಸಿಂಪ್ಟಮ್ ಬ್ಯಾಕ್ ಪೈನ್. ಯಾಕೆ ಇದು ಬೆನ್ನು ನೋವು ಈ ರೀತಿಯಾಗಿ ಕಾಡುತ್ತೆ? ಬೆನ್ನು ನೋವು ಈ ಥರ ಬರೋಕ್ಕೆ 2 ಟೈಪ್ ಪಾಪ್ಯುಲೇಷನ್ ನಾವು ನೋಡ್ಬೋದು. ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದು ಆಫೀಸಿಗೆ ಹೋಗಿ 8 ರಿಂದ 10 ಗಂಟೆ ಆಫೀಸಲ್ಲಿ ಕೂತ್ಕೊಂಡ್ಬಿಟ್ಟು ಪಾಸ್ಚರಲ್ ಅಥವಾ ಮಸಲ್ ಟೋನ್ ಇಶ್ಯೂಸಿಂದ ಬರುವಂಥ ಬೆನ್ನು ನೋವು, ಒಂದೇ ಒಂದು ಪೊಸಿಷನಲ್ಲಿ ಕೂತ್ಕೊಂಡಿರ್ತಾರೆ ಇಡೀ ದಿವಸ. ಇನ್ನೊಂದು ಸ್ಪೆಕ್ಟ್ರಮಲ್ಲಿ ನೋಡಿದರೆ ಈ ಯಂಗ್ಸ್ಟರ್ಸ್, ಕಾಲೇಜ್ ಸ್ಟೂಡೆಂಟ್ಸ್, ಫಿಟ್ನೆಸ್ ಎಡಿಕ್ಟ್ಸ್ ಅಂತ ಹೇಳ್ತೀವಿ. ಅವರು ಜಿಮ್ಮಿಗೆ ಹೋಗಿಬಿಟ್ಟು ಸರಿಯಾಗಿ ವಾರ್ಮಪ್ ಮಾಡದೆ, ಸ್ಟ್ರೆಚ್ ಮಾಡದೆ, ತುಂಬ ವೆಯ್ಟ್ ಲಿಫ್ಟ್ ಮಾಡುವಾಗ ಬರುವಂಥ ಇಂಜುರಿಗಳಿಂದ ಕೂಡ ಬ್ಯಾಕ್ ಪೇನ್ ಕಾಣ್ತದೆ. ಸೊ 2 ಸ್ಪೆಕ್ಟ್ರಮಲ್ಲಿ ಕೆಲಸ ಕಮ್ಮಿ ಆ್ಯಕ್ಟಿವಿಟೀಸ್ ಕಮ್ಮಿ ಇದ್ದವರಲ್ಲಿ ಕೂಡ, ಆ್ಯಕ್ಟಿವಿಟೀಸ್ ತುಂಬ ಇದ್ದವರಲ್ಲಿ ಕೂಡ 2 ಸ್ಪೆಕ್ಟ್ರಮಲ್ಲಿ ಬ್ಯಾಕ್ ಪೇನ್ ಬರುವಂಥದ್ದು ಸಾಮಾನ್ಯ. ಓಕೆ. ಇಲ್ಲಿ ಏನೋ ಒಂದೇ ಪೋಸ್ಚರಲ್ಲಿ ಕೂತ್ಕೊಂಡು ಕೆಲಸ ಮಾಡದಿದ್ದರೂ ಬೆನ್ನು ನೋವು ಬರುತ್ತೆ. ಸೊ ಈಗ ಜಿಮ್ಮಿಗೆ ಹೋಗಿ ಸ್ವಲ್ಪ ಅತಿಯಾಗಿ ವರ್ಕೌಟ್ ಮಾಡಿದರೂ ಬೆನ್ನು ನೋವು ಬರುತ್ತೆ. ಎಸ್, ಈಗ ಡಾಕ್ಟರ್, ಈಗ ಒಂದು ಸಾಧಾರಣ ಮಟ್ಟದ ಬೆನ್ನು ನೋವು ಕಾಣಿಸಿಕೊಂಡ ತಕ್ಷಣ ತುಂಬ ಆತಂಕಕ್ಕೆ ಒಳಗಾಗಬೇಕಂತ ಅಥವಾ ಏನೋ ಆಗಿಬಿಡುತ್ತೆ ನಾಳೆ ಅಂತ ಭಯಪಡುವಂಥ ಸ್ಥಿತಿ ಉಂಟಾ? ಇಲ್ಲ, ಸಾಮಾನ್ಯವಾಗಿ ಬರುವಂಥ ಬ್ಯಾಕ್ ಪೇನ್ ಅದು ಬೆನ್ನುಮೂಳೆ ಮಧ್ಯದಲ್ಲಿ ಒಂದು ಶಾಕ್ ಅಬ್ಸಾರ್ಬರ್ ಅಂತ ಇರ್ತದೆ. ಅದಕ್ಕೆ ಇಂಟರ್ವರ್ಟಿಬ್ಯುಲರ್ ಡಿಸ್ಕ್ ಅಂತ ಹೇಳ್ತೀವಿ. ಅದರಲ್ಲಿ ಆಗುವಂತಹ ಸಣ್ಣ ಸಣ್ಣ ಇಂಜುರಿಯಿಂದ ಬರುವಂಥ ಬ್ಯಾಕ್ ಪೇನ್ 95% ಜನರಲ್ಲಿ ಇದು ತಾನಾಗಿಯೇ ಕಮ್ಮಿ ಆಗುವಂಥ ಪರಿಸ್ಥಿತಿ. ಸೊ ಅದಕ್ಕೆ ಬೆನ್ನು ನೋವು ಅಂತ ಹೇಳಿದ ಕೂಡ ಗಾಬರಿ ಪಡುವ ವಿಷಯ ಇಲ್ಲ. ಡಾಕ್ಟ್ರೇ, ಸಾಮಾನ್ಯವಾಗಿ ಯಾವ ಕಾರಣಕ್ಕಾಗಿ ಬೆನ್ನು ನೋವು ಬರುತ್ತೆ? ಬೆನ್ನು ನೋವು ತುಂಬ ಕಾಮನ್ ಸಿಂಪ್ಟಮ್ ಇರೋದ್ರಿಂದ ನಾವು ಪ್ರತಿಯೊಂದು ವಯಸ್ಸಿನ ಏಜ್ ಗ್ರೂಪಲ್ಲಿ ಬೇರೆ ಬೇರೆ ಕಾರಣಗಳಿಂದ ಬೆನ್ನು ನೋವನ್ನು ನಾವು ನೋಡ್ತೇವೆ. ಈಗ 18 ವರ್ಷದಿಂದ ಕಮ್ಮಿಯ ಮಕ್ಕಳಲ್ಲಿ ನಾವು ನೋಡಿದರೆ 11 ರಿಂದ 14 ವರ್ಷದಲ್ಲಿ ಅವರಿಗೆ ಒಂದು ಬೆಳವಣಿಗೆ ಬರುವ ಒಂದು ಗ್ರೋತ್ ಸ್ಪರ್ಟ್ ಅಂತ ಇರ್ತದೆ. ಆ ಟೈಮಲ್ಲಿ ಅವರಿಗೆ ಗಂಟು ನೋವು ಮತ್ತು ಬೆನ್ನು ನೋವು ಬರೋದು ಸಾಮಾನ್ಯ. ಇನ್ನೊಂದು, ಮಕ್ಕಳು ಆ್ಯಕ್ಟಿವ್ ಆಗಿರುವಂಥ ಸ್ಪೋರ್ಟ್ಸ್, ಫುಟ್ಬಾಲ್, ಅಥ್ಲೆಟಿಕ್ಸ್, ಜಿಮ್ನಾಸ್ಟಿಕ್ಸ್, ಇಂಥ ಮಕ್ಕಳಲ್ಲಿ ಒಂದು ಸಣ್ಣದೊಂದು ಸ್ಟ್ರೆಸ್ ಫ್ರ್ಯಾಕ್ಚರ್ ಆಗುವ ಒಂದು ಸಾಧ್ಯತೆ ಇರ್ತದೆ. ಸೊ ಅಂಥ ಮಕ್ಕಳನ್ನು ಪೇರೆಂಟ್ಸ್ ಸ್ವಲ್ಪ ನಾವು ಐಡೆಂಟಿಫೈ ಮಾಡಿ ಆದಷ್ಟು ಬೇಗ ಟ್ರೀಟ್ಮೆಂಟಿಗೆ ಕರ್ಕೊಂಡು ಬರಬೇಕಾಗ್ತದೆ. ಯಾಕಂದರೆ ಅದನ್ನು ನಾವು ಇಮಿಡಿಯೇಟ್ಲಿ ಅದನ್ನು ಟ್ರೀಟ್ ಮಾಡಲಿಲ್ಲ ಅಂತ ಹೇಳಿದರೆ ಅದು ಕ್ರಾನಿಕ್ ಪದೇ ಪದೇ ನೋವು ಬರುವಂಥ ಸ್ಥಿತಿಗೆ ಹೋಗ್ತದೆ. ಸೊ ಮಕ್ಕಳಲ್ಲಿ ಈ 2 ಕಾರಣಗಳಿಂದ ಬರುವಂಥ ಬ್ಯಾಕ್ ಪೈನ್. ಇನ್ನು ನಾವು 18 ರಿಂದ 50 ವರ್ಷದ ಅಡಲ್ಟ್ ಏಜ್ ಗ್ರೂಪ್ ಅಂತ ಹೇಳ್ತೀವಿ. ಈ ಅಡಲ್ಟ್ ಏಜ್ ಗ್ರೂಪ್ ಮೋಸ್ಟ್ ಆ್ಯಕ್ಟಿವ್ ಏಜ್ ಗ್ರೂಪ್. ಇದರಲ್ಲಿ ಬೆನ್ನು ನೋವು ಬರೋದು ಸಾಮಾನ್ಯ. ಸೊ ನಾವು ಬಗ್ಗಿ ಕಿಚನಲ್ಲಿ ಅಥವಾ ನಾರ್ಮಲ್ ಆಗಿ ಕೆಲಸ ಮಾಡುವಂಥ ಸ್ಥಿತಿ ಬಂದಾಗ ಬೆನ್ನು ಮೂಳೆಯಲ್ಲಿ ಇರುವಂಥ ಒಂದು ಇಂಟರ್ವರ್ಟಿಬ್ಯುಲರ್ ಡಿಸ್ಕ್ ಅಂತ, ಅದಕ್ಕೆ ಸ್ವಲ್ಪ ಇಂಜುರಿ ಆದರೆ ಬ್ಯಾಕ್ ಪೇನ್ ಬರ್ತದೆ. ಇನ್ನೊಂದು, ನಾನು ಆಗ ಹೇಳಿದಾಗೆ ತುಂಬ ಫಿಟ್ನೆಸ್ಗೆ ಹೋಗುವಂಥ ಜನರು ವಾರ್ಮಪ್ ಮಾಡದೆ, ಸೂಪರ್ವಿಷನ್ ಇಲ್ಲದಂಥ ಮಾಡುವಂಥ ಪರಿಸ್ಥಿತಿ ಬಂದಾಗ ಪದೇ ಪದೇ ಸಣ್ಣ ಅಮೌಂಟ್ ಇಂಜುರಿ ಆಗ್ತಾ ಅದು ಕ್ರಾನಿಕ್ ಪೇಯ್ನಾಗೆ ಕನ್ವರ್ಟ್ ಆಗ್ತದೆ. ಇನ್ನು ತುಂಬ ಹೊತ್ತು ಕೂತು ಕೆಲಸ ಮಾಡುವವರು, ಸೆಡೆಂಟ್ರಿ ಲೈಫ್ ಸ್ಟೈಲ್, ಆಲ್ರೆಡಿ ಅದು ನಾನು ಮಾತಾಡಿ ಆಗಿದೆ. ಸೊ ಇವೆಲ್ಲ ಕಾರಣದಿಂದ 18 ರಿಂದ 50 ವರ್ಷದ ಒಳಗಿನ ಪಾಪ್ಯುಲೇಷನಲ್ಲಿ ಬರುವಂಥ ಬ್ಯಾಕ್ ಪೇನಿಗೆ ಕಾರಣ. ಇನ್ನು 50 ವರ್ಷದ ನಂತರದ ಎಲ್ಡರ್ಲಿ ಏಜ್ ಗ್ರೂಪ್ ಅಂತ ಹೇಳ್ತೀವಿ. ಇದರಲ್ಲಿ ನಮಗೆ ಸಾಮಾನ್ಯವಾಗಿ ಬರುವಂತಹ ಈ ಜಾಯಿಂಟ್ಸಲ್ಲಿ ಸವೆತ ಅಥವಾ ಏಜ್ ರಿಲೇಟೆಡ್ ವೇರ್ ಆ್ಯಂಡ್ ಟೇರ್ ಅಂತ ಹೇಳ್ತೀವಿ. ಇದರಿಂದ ಬರುವಂತಹ ಬ್ಯಾಕ್ ಪೇನ್. ಸೊ ನಾವು ಬೇರೆ ಬೇರೆ ಏಜ್ ಗ್ರೂಪಲ್ಲಿ ಬೇರೆ ಬೇರೆ ಕಾರಣಗಳಿಂದ ಬ್ಯಾಕ್ ಪೇನ್ ಬರುವಂಥದ್ದು. ಈಗ ಡಾಕ್ಟರ್, ಸಾಮಾನ್ಯವಾಗಿ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಈ ರೀತಿಯ ಬೆನ್ನು ನೋವು ಬಾರದೇ ಇರಬೇಕಂತ ಇದ್ದರೆ? ಇದು ತುಂಬ ಇಂಪಾರ್ಟೆಂಟ್. ಈಗ ನಾವು ಸಾಮಾನ್ಯವಾಗಿ ಬಗ್ಗಿ ಕೆಲಸ ಮಾಡುವಂಥದ್ದು, ಭಾರ ಎತ್ತುವಂಥ ಪರಿಸ್ಥಿತಿ ಬಂದಾಗ ಆದಷ್ಟು ಮೊಣಕಾಲು ಮತ್ತು ಹಿಪ್ ಜಾಯಿಂಟನ್ನು ನಾವು ಮಡಚಿ ನೆಲದಲ್ಲಿ ಕೂತು
ಆ ವಸ್ತುವನ್ನು ನಮ್ಮ ಶರೀರದ ಆದಷ್ಟು ಹತ್ತಿರ ಇಟ್ಕೊಂಡ್ಬಿಟ್ಟು, ಅಂದರೆ ದ ಆಬ್ಜೆಕ್ಟ್ ಶುಡ್ ಬಿ ಕ್ಲೋಸ್ ಟು ದ ಸೆಂಟರ್ ಆಫ್ ಗ್ರಾವಿಟಿ ಆಫ್ ಯರ್ ಬಾಡಿ. ಎತ್ತಿದಷ್ಟು ನಿಮ್ಮ ಬೆನ್ನಿನ ಮೂಳೆ ಮತ್ತು ಡಿಸ್ಕಿಗೆ ಬರುವಂಥ ಸ್ಟ್ರೆಸ್ಸಸ್ ಕಮ್ಮಿ. ಸೊ ನಾವು ಈ ಥರ ಜಾಗ್ರತೆ ಮಾಡಿದ್ರೆ ಆ ಇಂಜುರಿಯನ್ನು ಒಂದು ರೀತಿಯಲ್ಲಿ ಪ್ರಿವೆಂಟ್ ಮಾಡ್ಬೋದು. ಇನ್ನೊಂದು ನಾವೀಗ ಸ್ಪೋರ್ಟ್ಸ್ ಇದು ಅದು ಪ್ರಾಪರ್ ವಾರ್ಮಪ್ ಮತ್ತು ಅಂಡರ್ ಸೂಪರ್ವಿಷನ್ ಮಾಡಿದರೆ, ಮತ್ತು ತುಂಬ ವೆಯ್ಟ್ ಎತ್ತೋ ಬದಲಿಗೆ ಸಣ್ಣ ವೆಯ್ಟನ್ನು ತುಂಬ ರಿಪಿಟೇಷನ್ಸ್, ಅಂದರೆ ಸ್ಮಾಲ್ ವೆಯ್ಟ್ ವಿತ್ ಮಲ್ಟಿಪಲ್ ರಿಪಿಟೇಷನ್ಸ್, ಇದರಿಂದ ಇಂಜುರೀಸ್ ಕಮ್ಮಿ ಮತ್ತು ಲಾಂಗ್ ಟರ್ಮ್ ಇಫೆಕ್ಟ್ಸ್ ಆರ್ ಬೆಟರ್ ವಿತ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಮತ್ತು ನಾವು ಮೋಸ್ಟ್ ಇಂಪಾರ್ಟೆಂಟ್, ತುಂಬ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ತುಂಬ ಹೊತ್ತು ಕೂತು ಕೆಲಸ ಮಾಡೋರು ಬರ್ತಾರೆ, ಆಫೀಸಲ್ಲಿ ಕೆಲಸ ಮಾಡೋರು. ನಾವು ಇದರಲ್ಲಿ 3 ವಿಷಯ ನಾವು ನೆನ್ಪಿಟ್ಕೊಳ್ಬೇಕು. ಎರ್ಗೊನಾಮಿಕ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ನಾವು ಕೂತ್ಕೊಂಡಾಗ ಕಾಮನ್ ಆಗಿ ಕೇಳುವಂಥ ಪ್ರಶ್ನೆ, ಡಾಕ್ಟರ್ ಯಾವ ಥರದ ಚೇರ್ ನಾನು ಯೂಸ್ ಮಾಡಬೇಕಂತ. ಸೊ ಸಾಮಾನ್ಯವಾಗಿ ನೋಡೋದಾದರೆ ನಮ್ಮ ಮೊಣಕಾಲು 90 ಡಿಗ್ರೀಸಲ್ಲಿ ಇರಬೇಕು ಕೂತ್ಕೊಂಡಾಗ. ಅದು ತುಂಬ ಜಾಸ್ತಿ ಬೆಂಡ್ ಇದ್ದರೆ ಅದರ ಅರ್ಥ ನೀವು ಕೂತಿರೋ ಜಾಗದ ಚೇರ್ ತುಂಬ ತಗ್ಗಿನಲ್ಲಿದೆ ಅಂದ್ಬಿಟ್ಟು. ಸೊ ಆ ಹೈಟನ್ನೊಂದು ಅಡ್ಜಸ್ಟ್ ಮಾಡಬೇಕು. ಎರಡನೇ ವಿಷಯ, ಬ್ಯಾಕ್ ರೆಸ್ಟ್ ಬೇಕಾ ಬೇಡ ಅಂದ್ಬಿಟ್ಟು. ಯೂಶುವಲ್ ಆಗಿ ಶೋಲ್ಡರ್ ಲೆಂತ್ಗೆ ಬರೋಷ್ಟು ಒಂದು ಬ್ಯಾಕ್ ರೆಸ್ಟ್ ಇದ್ದರೆ ಅದು ಸಪೋರ್ಟ್ ಮಾಡೋದು, ಬೆನ್ನಿನ ಸ್ಟ್ರೆಸ್ಸಸ್ ಕಮ್ಮಿ ಆಗ್ತದೆ. ಮೂರನೇ ಅಂಶ, ತುಂಬ ಹೊತ್ತು ಸ್ಕ್ರೀನ್ ನೋಡುವವರಿಗೆ ನಿಮ್ಮ ಸ್ಕ್ರೀನಿನ ಟಾಪ್ ಮೋಸ್ಟ್ ಪೋರ್ಷನ್ ನಿಮ್ಮ ಐ ಲೆವೆಲ್ಗೆ ಇರಬೇಕು. ಸೊ ನೀವು ತುಂಬ ಹೊತ್ತು ಸ್ಕ್ರೀನಲ್ಲಿ ನೋಡುವಾಗ ನಿಮ್ಮ ಕುತ್ತಿಗೆ ಬೆಂಡ್ ಆಗಿ ಹೋದರೆ ಅದರಿಂದ ಕರ್ವೇಚರಲ್ಲಿ ಡಿಫ್ರೆನ್ಸ್ ಬಂದುಬಿಟ್ಟು ಬ್ಯಾಕ್ ಪೇನ್ ಬರ್ತದೆ. ಸೊ ಇದು 3 ಅಂಶ, ಮೊಣಕಾಲನ್ನು ಒಂದು 90 ಡಿಗ್ರಿ ಆ್ಯಂಗಲಲ್ಲಿ ಇಡುವಂಥ ಹೈಟಲ್ಲಿ ಇರುವಂಥ ಚೇರ್, ನಿಮ್ಮ ಶೋಲ್ಡರ್ ಲೆಂತ್ಗೆ ಬರುವಂಥ ಒಂದು ಬ್ಯಾಕ್ ರೆಸ್ಟ್, ಮತ್ತು ನಮ್ಮ ಐ ಲೆವೆಲಲ್ಲಿ ಇರುವಂಥ ಒಂದು ಕಂಪ್ಯೂಟರ್ ಸ್ಕ್ರೀನ್. ಇಷ್ಟು 3 ನೀವು ಜಾಗ್ರತೆ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡ್ರೆ ತುಂಬ ಹೊತ್ತು ಕೂತ್ಕೊಳ್ಳಿಕ್ಕೆ ನಿಮಗೆ ಸಹಕಾರಿಯಾಗ್ತದೆ. ಎಸ್ ಡಾಕ್ಟ್ರೆ, ನೀವು ಹೇಳಿದಿರಿ ಆರಂಭದಲ್ಲಿ ಬೆನ್ನು ನೋವಂತೂ ಸಾಮಾನ್ಯವಾಗಿ ಎಲ್ಲರಿಗೂ ಎಲ್ಲ ವಯಸ್ಸಲ್ಲಿ ಕಾಡುವಂಥ ಸಮಸ್ಯೆ ಅಂತ. ಈಗ ಈ ಸಣ್ಣ ಪುಟ್ಟ ಬೆನ್ನು ನೋವು ಬಂದಾಗ ಯಾವ ಹಂತದಲ್ಲಿ ನಾವು ವೈದ್ಯರನ್ನು ಭೇಟಿ ಮಾಡಬೇಕು? ಈಗ ಕಾಮನ್ ಆಗಿ ಬರುವಂಥ ಬ್ಯಾಕ್ ಪೇನ್, ಎಲ್ಲರಿಗೂ ಬರುವಂಥ ಬ್ಯಾಕ್ ಪೇನ್, ನಾರ್ಮಲ್ ಆಕ್ಟಿವಿಟಿ ರಿಲೇಟೆಡ್ ಬ್ಯಾಕ್ ಪೇನ್, ಇದು ನೀವು ಸಾಧಾರಣ ಮಟ್ಟಕ್ಕೆ ಪ್ರಿಕಾಷನ್ಸ್ ತಗೊಂಡು ಒಂದು 3 ವಾರ ವೆಯ್ಟ್ ಮಾಡಿದರೆ ತಾನಾಗಿ ಅದು ನೋವು ಕಮ್ಮಿ ಆಗುವಂಥದ್ದು. ಒಂದು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ಅಥವಾ ಬ್ರೂಫೆನ್ ಅಂತ ಓವರ್ ದ ಕೌಂಟರ್ ಮೆಡಿಸಿನ್ಸ್ ತಗೊಂಡು ರೆಸ್ಟ್ ಮಾಡಿದರೆ, ಜಾಗ್ರತೆ ಮಾಡಿದರೆ 3 ವಾರದಲ್ಲಿ ಕಮ್ಮಿ ಆಗುವಂಥದ್ದು. 3 ವಾರದಲ್ಲಿ ನೋವು ಕಡಿಮೆ ಆಗ್ತಾ ಇಲ್ಲ, ಅಥವಾ ಈ ಬೆನ್ನಿನ ನೋವು ಕಾಲಿಗೆ ಹರಿಲಿಕ್ಕೆ ರೇಡಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಅದಕ್ಕೆ ಸಯಾಟಿಕ್ ಅಂತ ಹೇಳ್ತೀವಿ, ಅಥವಾ ಕಾಲಿನ ಸ್ಪರ್ಶದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದು, ಅಥವಾ ಕಾಲಲ್ಲಿ ಬೆರಳಲ್ಲಿ ಬಲ ಕಮ್ಮಿ ಆಗುವಂಥ ಪರಿಸ್ಥಿತಿ ಬಂದರೆ, ಅಂಥ ಸಿಚುವೇಷನ್ಸಲ್ಲಿ ನೀವು ಆಸ್ಪತ್ರೆಗೆ ಬರಬೇಕಾಗ್ತದೆ. ಇನ್ನೊಂದು, ನೀವು ಸಾಮಾನ್ಯವಾಗಿ ಮನೆಯಲ್ಲಿ ಈಗ ಬಾತ್ರೂಮಲ್ಲಿ ಸ್ಲಿಪ್ ಆಗಿ ಬಿದ್ದರೆ, ಅಥವಾ ಸಣ್ಣ ಮಟ್ಟ ಕೆಲಸ ಮಾಡುವಾಗ ಲ್ಯಾಡರ್ ಏಣಿಯಿಂದ ಬಿದ್ದರೆ ಬೆನ್ನಿನಲ್ಲಿ ಕೆಲವು ಸಲ ಫ್ರ್ಯಾಕ್ಚರ್ ಆಗುವಂಥ ಪರಿಸ್ಥಿತಿ, ಅಂಥ ಸಿಚುವೇಷನ್ಸಲ್ಲಿ ಬಂದು ತೋರಿಸ್ಬೇಕಾಗ್ಬೋದು. ಇನ್ನೊಂದು, ಇಮ್ಯುನಿಟಿ ಕಮ್ಮಿ ಆದವರು, ಯೂಶ್ವಲಿ ಡಯಾಬಿಟಿಕ್ ಪೇಷಂಟ್ಸಲ್ಲಿ, ಅವರಲ್ಲಿ ಕೆಲವರಲ್ಲಿ ಈ ಬ್ಯಾಕಲ್ಲಿ ಬೆನ್ನು ಮೂಳೆಯಲ್ಲಿ ಸೆಪ್ಟಿಕ್ ಆಗುವ ಚಾನ್ಸಸ್ ಜಾಸ್ತಿ, ಇನ್ಫೆಕ್ಷನ್ ಆಗುವ ಚಾನ್ಸಸ್ ಜಾಸ್ತಿ. ಸೊ ಇಂಥ ಸಿಚುವೇಷನ್ ಇದ್ದಾಗ ಕೂಡ ಪೇಷಂಟ್ಸ್ ಬಂದು ವಿಸಿಟ್ ಮಾಡಬೇಕಾಗತ್ತೆ. ಈ ಕ್ಯಾನ್ಸರ್ ಇರೋ ಪೇಷಂಟ್ಸ್, ಅವರಿಗೆ ಬ್ಯಾಕ್ ಪೇಯ್ನ್, ಹೊಸ ನೋವು ಶುರುವಾಯಿತು ಅಂತ ಹೇಳಿದರೆ ಕೆಲವು ಸಲ ಅದು ಮೂಳೆಗೆ ಸ್ಪ್ರೆಡ್ ಆಗಿದ್ರೆ ಕೂಡ ಬ್ಯಾಕ್ ಪೇಯ್ನ್ ಬರ್ತದೆ. ಇದು ಸಿಚುವೇಷನ್ಸ್ನ ನಾವು ರೆಡ್ ಫ್ಲ್ಯಾಗ್ಸ್ ಅಂತ ಹೇಳ್ತೀವಿ. ಒಂದು ಬಿದ್ದು ಅಥವಾ ಇನ್ಫೆಕ್ಷನ್ ಆಗಿ ಅಥವಾ ಟ್ಯೂಮರ್ ಹತ್ತಿರ ಬಂದುಬಿಟ್ಟು ಪೇಯ್ನ್ ಬಂದರೆ ಇಂಥದನ್ನು ನಾವು ಆದಷ್ಟು ಬೇಗ ವಿಸಿಟ್ ಮಾಡಬೇಕು. ಈ ಗ್ರೂಪ್ ಏನಿದೆ ಅದು ಬರೀ 10% ಮಾತ್ರ. 90% ಜನರಲ್ಲಿ ನೀವು ವಿಸಿಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ 3 ವಾರ ಜಾಗ್ರತೆ ಮಾಡಿಕೊಂಡಿದ್ರೆ ತಾನಾಗಿಯೇ ನಮ್ಮ ಶರೀರದಲ್ಲಿ ಅಷ್ಟು ಅದನ್ನು ಸರಿ ಮಾಡುವ ಕೆಪಾಸಿಟಿ ಇರ್ತದೆ. ಸೊ ಇಷ್ಟು ಸಿಚುವೇಶನ್ಸ್ನ ರೆಡ್ ಫ್ಲ್ಯಾಗ್ಸ್ ಅಂತ ಹೇಳಿದೀವಿ, ಅದನ್ನು ಬಿಟ್ಟು ಬೇರೆ ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ ಬಂದಾಗ ನಿಮ್ಮಲ್ಲಿ ಬಂದಾಗ ನೀವು ಯಾವ ರೀತಿಯ ಟೆಸ್ಟ್ ಆರಂಭದಲ್ಲಿ ಮಾಡ್ತೀರಿ? ಪೇಷಂಟ್ ನಮಗೆ ಬಂದಾಗ ನಾವು ಅವರ ಹತ್ರ ಅದು ಈ ನೋವು ಹೇಗೆ ಶುರುವಾಗಿದೆ, ಏನು ಆ್ಯಕ್ಟಿವಿಟೀಸಲ್ಲಿ ನೋವು ಜಾಸ್ತಿ ಆಗ್ತದೆ, ಯಾವ ಆ್ಯಕ್ಟಿವಿಟೀಸಲ್ಲಿ ರಿಲೀವ್ ಆಗ್ತದೆ ಅಂತ ಅವರ ಸೈಡಿನ ನಾವು ಸ್ಟೋರಿಯನ್ನು ಕೇಳ್ತೇವೆ. ಅದಕ್ಕೆ ಹಿಸ್ಟ್ರಿ ಅಂತ ಹೇಳ್ತೀವಿ ಮೆಡಿಕಲ್ ಲ್ಯಾಂಗ್ವೇಜಲ್ಲಿ. ಅದಾದ ಮೇಲೆ ನಾವು ಅವರನ್ನು ಪರೀಕ್ಷೆ ಮಾಡ್ತೀವಿ. ಇದು ಎಕ್ಸಾಮಿನೇಷನ್. ಅಂದರೆ ಅವರ ಬೆನ್ನಲ್ಲಿ ಏನಾದರೂ ಬೋನಲ್ಲಿ ಏನಾದರೂ ಡಿಫಾರ್ಮಿಟಿ ಕಾಣಿಸ್ತಾ ಇದೆಯಾ, ಸ್ಪ್ಯಾಸಮ್ ಇದೆಯಾ, ಕಾಲಲ್ಲಿ ಶಕ್ತಿಯಲ್ಲಿ ಏನಾದರೂ ವ್ಯತ್ಯಾಸ ಬಂದಿದೆಯಾ, ಸ್ಪರ್ಶದಲ್ಲಿ ವ್ಯತ್ಯಾಸ ಬಂದಿದೆಯಾ, ಇದನ್ನು ನಾವು ಪರೀಕ್ಷೆ ಮಾಡಿದ್ವಿ, ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. 80% ಸಿಚುವೇಷನ್ಸಲ್ಲಿ ನಮಗೆ ಬರೀ ಇಷ್ಟೇ ಸಾಕಾಗ್ತದೆ. ಅವರು ಹೇಳಿದ ಮಾತು ಮತ್ತು ನಾವು ಮಾಡಿದ ಎಕ್ಸಾಮಿನೇಷನ್, ಇದರಲ್ಲಿ ನಮಗೆ ಡಯಾಗ್ನೋಸಿಸ್ ಆಗ್ತದೆ. ಅದರಲ್ಲಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ. ಅದೇ ಕೆಲವೊಂದು ಸಿಚುವೇಷನ್ಸಲ್ಲಿ ನಮಗೆ ಇದಕ್ಕಿಂತ ಮುಂದೆ ಮಾಡುವಂಥ ಕೆಲವು ಟೆಸ್ಟ್ಗಳು ಬೇಕಾಗ್ಬೋದು. ಒಂದು ಬ್ಲಡ್ ಟೆಸ್ಟ್ ಇರ್ತದೆ, ಅಥವಾ ರೇಡಿಯಾಲಜಿಕಲ್ ಇನ್ವೆಸ್ಟಿಗೇಷನ್ಸ್ ಅಂತ ಹೇಳ್ತೀವಿ, ಎಕ್ಸ್ರೇ, CT ಸ್ಕ್ಯಾನ್, MRI ಇವೆಲ್ಲ ಮಾಡೋ ಪರಿಸ್ಥಿತಿಗಳು ಬರಬಹುದು. ಎಸ್ ಡಾಕ್ಟರ್, ನಾನೊಂದು ಸಣ್ಣ ಬ್ರೇಕ್ ತೆಗೊಳ್ತೇನೆ. ವೀಕ್ಷಕರೇ, ಈ ಒಂದು ಮಾತುಕತೆಯಲ್ಲೇ ಸಣ್ಣ ಬ್ರೇಕ್ ತೆಗೊಳ್ತೀವಿ. ಬ್ರೇಕ್ನ ಬಳಿಕ ನಾವು ಬೆನ್ನು ನೋವಿಗೆ ಯಾವೆಲ್ಲ ರೀತಿಯ ಚಿಕಿತ್ಸೆ ಈ ವಿಚಾರವಾಗಿ ನಾವು ಮಾತಾಡಲಿಕ್ಕೆ ಇದ್ದೇವೆ. ಈಗ ಒಂದು ಸಣ್ಣ ಬ್ರೇಕ್.
ಆರೋಗ್ಯ ಕಿರಣ ಮಾತುಕತೆಗೆ ಮತ್ತೆ ಸ್ವಾಗತ. ಮಂಗಳೂರಿನ ಪಾದಮುಲ್ಲಾಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ ಮಾತುಕತೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಡಾಕ್ಟರ್ ಮೃಣಾಲ್ ಬಿ ಶೆಟ್ಟಿ ಅವರು ಮಾತಾಡ್ತಾ ಇದ್ದಾರೆ. ನಾವು ಬೆನ್ನು ನೋವಿನ ಬಗ್ಗೆ ಇರುವಂಥ ಮಿಥ್ಯಗಳು ಮತ್ತು ಸಂಶಯಗಳು ಈ ವಿಚಾರವಾಗಿ ನಾವು ಮಾತಾಡ್ತಿದ್ದೇವೆ. ಡಾಕ್ಟರ್, ನೀವು ಈಗಾಗಲೇ ಹೇಳಿದ್ರಿ ಏನು ಬೆನ್ನು ನೋವಿನ ಸಂದರ್ಭದಲ್ಲಿ ತಪಾಸಣೆ ಯಾವ ರೀತಿಯದ್ದು ಬೇಕು ಅನ್ನುವಂಥದ್ದು. ಎಸ್, ನೀವು ಈಗ ಎಕ್ಸ್ರೇ ಹೇಳಿದ್ರಿ, CT ಸ್ಕ್ಯಾನ್, MRI ಅಂತೆಲ್ಲ ಹೇಳಿದ್ರಿ. ಏನು ಇದರ ಮಧ್ಯೆ ಇರುವಂಥ ವ್ಯತ್ಯಾಸಗಳೇನು? ನಾವು ಪ್ರತಿಯೊಂದು ಪೇಷಂಟ್ ಬೆನ್ನು ನೋವಲ್ಲಿ ಬೇಕಾದ ಫಸ್ಟ್ ಟೆಸ್ಟ್ ಅಂತ ಹೇಳೋದು ಅದು ಎಕ್ಸ್ರೇ. ಈ ಎಕ್ಸ್ರೇಯಲ್ಲಿ ನಮಗೆ ತುಂಬ ಎಕನಾಮಿಕಲ್ ಇನ್ವೆಸ್ಟಿಗೇಷನ್, ಅದರಲ್ಲಿ ನಮಗೆ ಅಲೈನ್ಮೆಂಟ್ ಗೊತ್ತಾಗ್ತದೆ, ಫ್ರ್ಯಾಕ್ಚರ್ಸ್ ಇದ್ದರೆ ಗೊತ್ತಾಗ್ತದೆ, ಅಥವಾ ಸೆಪ್ಟಿಕ್ ಏನಾದರೂ ಇದ್ದರೆ ಅಥವಾ ಟ್ಯೂಮರ್ಸ್ ಗೊತ್ತಾಗ್ತದೆ. ಸೊ ಫಸ್ಟ್ ಇನ್ವೆಸ್ಟಿಗೇಷನ್ ಎಕ್ಸ್ರೇ. ಅದರಲ್ಲಿ ನಮಗೆ ತುಂಬ ಡೀಟೇಲ್ ಬೇಕು ಅಂತ ಹೇಳಿದ್ರೆ CT ಸ್ಕ್ಯಾನ್ ಮಾಡ್ತೀವಿ. ಸ್ಪೈನಲ್ ಕಾರ್ಡ್ ಅಥವಾ ನರಗಳನ್ನು ನೋಡಬೇಕು, ಡಿಸ್ಕಿನ ಏನಾದರೂ ಪ್ರಾಬ್ಲಮ್ಸನ್ನು ನೋಡಬೇಕಂತ ಹೇಳಿದ್ರೆ, ಅರ್ಲಿ ಸ್ಟೇಜಲ್ಲಿ ಇನ್ಫೆಕ್ಷನ್ ಕಂಡುಹಿಡಬೇಕಂತ ಹೇಳಿದ್ರೆ, ಅಥವಾ ಟ್ಯೂಮರ್ಸನ್ನು ಕಂಡುಹಿಡಬೇಕಂತ ಹೇಳಿದ್ರೆ ಅವಾಗ ಮಾತ್ರ ನಾವು MRI ಸ್ಕ್ಯಾನ್ ಅಂತ ಕೇಳ್ತೀವಿ. ಈಗ MRI ಎಲ್ಲ ಸಂದರ್ಭದಲ್ಲಿ ಬೇಕಾಗಿಲ್ಲ ಆಗಿದ್ರೆ? MRI ಬೇಕಾಗಿರೋದು ನಾನು ಮುಂಚೆ ಹೇಳಿದಾಗೆ ರೆಡ್ ಫ್ಲಾಗ್ಸ್ ಅಂತ ಸಿಚುವೇಶನ್ ಬಂತು, ಅಂಥ ಸಿಂಪ್ಟಮ್ಸ್ ಇದ್ದಾಗ ಮಾತ್ರ ನಾವು MRI ಸ್ಕ್ಯಾನ್ ಕೇಳುವಂಥದ್ದು. ಎಸ್ ಡಾಕ್ಟರ್, ಈಗ ಕೆಳ ಬೆನ್ನು ನೋವಿನ ಸಂದರ್ಭದಲ್ಲಿ ಯಾವ ರೀತಿ ಚಿಕಿತ್ಸೆ? ಬೆನ್ನು ನೋವು ಅಂತ ಬಂದಾಗ 2 ದಿನವರೆಗೆ ನಾವು ರೆಸ್ಟ್ ಮಾಡಲಿಕ್ಕೆ ಹೇಳ್ತೇವೆ, ಬೆಡ್ ರೆಸ್ಟ್ ಮಾಡಲಿಕ್ಕೆ ಹೇಳ್ತೇವೆ. ಅದಾದ ಮೇಲೆ ಕೆಲವು ಮೆಡಿಕೇಶನ್ಸ್ ಇರ್ತದೆ, ಆ್ಯಂಟಿ ಇನ್ಫ್ಲಮೇಟ್ರಿ, ಮಸಲ್ ರಿಲ್ಯಾಕ್ಸೆಂಟ್ ಮೆಡಿಕೇಶನ್ಸ್, ಮತ್ತು ಕಾಲು ನೋವು ಇದ್ದವರಿಗೆ ನಾವು ನ್ಯೂರೋಪಥಿಕ್ ಮೆಡಿಕೇಶನ್ಸ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಇದರ ಜೊತೆ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡ್ತೀವಿ. ಈ ಎಲ್ಲ ಮೊಡ್ಯಾಲಿಟೀಸ್ ನಾವು ಸ್ಟಾರ್ಟ್ ಮಾಡಿಬಿಟ್ಟು ಒಂದು 3 ರಿಂದ 6 ವಾರದಲ್ಲಿ ನೋವು ಕಡಿಮೆ ಆಗಲಿಲ್ಲ ಅಂತ ಹೇಳಿದರೆ ಮಾತ್ರ ಅಂಥ ಒಂದು ಸಣ್ಣ ಪಾಪ್ಯುಲೇಷನ್ 5% ಜನರಿಗೆ ಆಪರೇಷನ್ ಮಾಡೋ ಪರಿಸ್ಥಿತಿ ಬರಬಹುದು. ಎಸ್, ಈಗ ನೀವು ಫಿಸಿಯೋಥೆರಪಿ ಅಂತ ಹೇಳಿದ್ರಿ. ಫಿಸಿಯೋಥೆರಪಿ ಯಾವ ರೀತಿಯಲ್ಲಿ ಪ್ರಯೋಜನಕ್ಕೆ ಬರುತ್ತೆ? ಫಿಸಿಯೋಥೆರಪಿ ಅಂತ ಹೇಳಿದರೆ, ಈಗ ನಾವು ಡಿಸೀಸಿಗೆ ಒಂದು ಆ್ಯಕ್ಟಿವ್ ಫೇಸ್ ಅಂತ ಸ್ಟಾರ್ಟ್ ಆಗಿ ಫಸ್ಟ್ 3 ವಾರ, ಆ ಸಂದರ್ಭದಲ್ಲಿ ಬೆನ್ನಿನ ಮಸಲ್ ಸ್ಪ್ಯಾಸಮನ್ನು ಕಮ್ಮಿ ಮಾಡಬೇಕಂತ ಹೇಳಿದರೆ ಫಿಸಿಯೋಥೆರಪಿ ಇದೆ, ಶಾರ್ಟ್ ವೇವ್ ಡಯಾಥೆರಮಿ, ಇಂಟರ್ಫೆರೆನ್ಷಿಯಲ್ ಥೆರಪಿ ಅಂತ ಬೇರೆ ಬೇರೆ ಮೊಡ್ಯಾಲಿಟೀಸ್ ಇದೆ. ಒಂದ್ಸಲ ಆ ಸ್ಟೇಜ್ ದಾಟಿದ ಮೇಲೆ ಮುಂದೆ ಆ ನೋವು ಪದೇ ಪದೇ ಬರದಿದ್ದ ಹಾಗೆ ನೋಡ್ಕೊಳ್ಳಿಕ್ಕೆ ಎಕ್ಸಸೈಸಸ್ ಪ್ರೋಗ್ರಾಮ್ ಅಂತ, ಅದಕ್ಕೆ ಐಸೋಮೆಟ್ರಿಕ್ ಬ್ಯಾಕ್ ಆರ್ ಅಬ್ಡಾಮಿನಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂತ ಸ್ಟಾರ್ಟ್ ಮಾಡ್ತೇವೆ. ಈಗ ನೀವು ಸರ್ಜರಿ ಬಗ್ಗೆ ಮಾತಾಡಿದ್ರಿ. ಯಾವ ಹಂತದಲ್ಲಿ ಸರ್ಜರಿ ಬೇಕಾಗುತ್ತೆ? ಸಾಮಾನ್ಯವಾಗಿ ನಾವು ಫಾಲೋ ಮಾಡುವಂಥ ಮೆಡಿಕೇಶನ್ಸ್, ಫಿಸಿಯೋಥೆರಪಿ, ರೆಸ್ಟ್ ಇವೆಲ್ಲ ತೆಗೆದುಕೊಂಡು ಕೂಡ ಇನ್ನೂ ನೋವು ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಅಥವಾ ನರದಿಂದ ಬರುವಂಥ ನೋವು ನಮಗೆ ಖಂಡಿತ ಅಂತ ಹೇಳಿದ್ರೆ, ಅಥವಾ ಇನ್ಫೆಕ್ಷನ್ ನೋಡಿದರೆ, ಟ್ಯೂಮರ್ ನೋಡಿದರೆ, ರೆಡ್ ಫ್ಲಾಗ್ಸ್ ಅಂತ ನಾನು ರಿಪೀಟೆಡ್ಲಿ ಹೇಳ್ತಾ ಇದ್ದೀನಿ, ಇಂಥ ಸಿಂಪ್ಟಮ್ಸ್ ಇದ್ದರೆ ಮಾತ್ರ ನಿಮಗೆ ಆಪ್ರೇಷನ್ ಮಾಡೋ ಪರಿಸ್ಥಿತಿ ಬರಬಹುದು. ಎಸ್, ಯಾವೆಲ್ಲ ರೀತಿಯ ಸರ್ಜರಿಗಳು ಡಾಕ್ಟರ್? ನಾವು ಸ್ಪೈನಲ್ ಆಪ್ರೇಷನ್ಸಲ್ಲಿ ಒಂದು ಓಪನ್ ಆಪ್ರೇಷನ್ಸ್ ಇದೆ, ಇದನ್ನು ಮುಂಚೆ ಮಾಡ್ತಿದ್ದದ್ದು. ಈಗ ನಾವು ಮಿನಿಮಲಿ ಇನ್ವೇಸಿವ್ ಅಥವಾ ಎಂಡೋಸ್ಕೋಪಿಕ್ ಸರ್ಜರೀಸ್ ಅಂತ ಮಾಡ್ತೀವಿ. ನೀವು ಓಪನ್ ಸರ್ಜರಿ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಗಾಯ ಮಾಡಿ ಆಪ್ರೇಷನ್ ಮಾಡುವಂಥದ್ದು. ಮಿನಿಮಲಿ ಇನ್ವೇಸಿವ್ ಅಂತ ಹೇಳಿದ್ರೆ ಸಣ್ಣ ಒಂದು ಗಾಯ ಮಾಡಿ ನಾವು ಆಪರೇಟಿವ್ ಮೈಕ್ರೋಸ್ಕೋಪ್ ಅಂತ, ನಾವು ನಾರ್ಮಲ್ ಮೈಕ್ರೋಸ್ಕೋಪ್ ನೋಡಿರ್ತೀವಿ, ಅದರಲ್ಲಿ ಅಡ್ವಾನ್ಸ್ ವರ್ಷನ್ ಆಪರೇಟಿಂಗ್ ಥಿಯೇಟರ್ಸಲ್ಲಿ ಆಪರೇಟಿಂಗ್ ಮೈಕ್ರೋಸ್ಕೋಪ್ ಅಂತ, ಅದರಲ್ಲಿ ನೋಡಿಬಿಟ್ಟು ಈ ನರಗಳ ಸುತ್ತ ಆಪ್ರೇಷನ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಸಣ್ಣ ಗಾಯದಲ್ಲಿ ರಿಕವರಿ ಫಾಸ್ಟ್, ಹೀಲಿಂಗ್ ಫಾಸ್ಟರ್, ಮತ್ತು ನಿಮಗೆ ನಿಮ್ಮ ಕೆಲಸಕ್ಕೆ ಜಾಬ್ಗೆ ಜಾಯ್ನ್ ಆಗಲಿಕ್ಕೆ 1 ತಿಂಗಳಲ್ಲಿ ಆಪ್ರೇಷನ್ ಆದಮೇಲೆ ಜಾಯ್ನ್ ಆಗ್ಬೋದು. ಇನ್ನೊಂದು ಎಂಡೋಸ್ಕೋಪಿಕ್ ಸರ್ಜರೀಸ್ ಅಂತ ಇದೆ. ಒಂದು ಸಣ್ಣ ಟ್ಯೂಬಲ್ಲಿ ಕ್ಯಾಮ್ರಾ, ಅದರ ಮುಂದೆ ಕ್ಯಾಮ್ರಾ ಇರ್ತದೆ, ಆ ಕ್ಯಾಮ್ರಾನ ನಾವು ನರದ ಹತ್ತಿರ ಪೊಸಿಷನ್ ಮಾಡಿ ನರಕ್ಕೆ ಬಂದ ಒತ್ತಡವನ್ನು ಬಿಡಿಸ್ತೇವೆ. ಇದು ಎಂಡೋಸ್ಕೋಪಿಕ್ ಸರ್ಜರಿ ಅಂತ ಹೇಳ್ತೇವೆ. ಎಸ್ ಡಾಕ್ಟರ್, ಜನರಲ್ಲಿ ಒಂದು ಸಾಮಾನ್ಯವಾದಂಥ ಒಂದು ಅಭಿಪ್ರಾಯಗಳು, ನಂಬಿಕೆಗಳು ಇರುತ್ತೆ. ಏನಂತ ಹೇಳಿದ್ರೆ ಬೆನ್ನಿನ ಸರ್ಜರಿ ಮಾಡಿದರೆ ಏನೋ ಆಗುತ್ತೆ ಅಂತ. ಇದು ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ ಆ್ಯಕ್ಚುಲಿ. ಸೊ ಈ ಲಾಸ್ಟ್ 10 ರಿಂದ 15 ವರ್ಷದಲ್ಲಿ ಟೆಕ್ನಾಲಜಿಕಲ್ ಅಡ್ವಾನ್ಸಸ್ ಅಂದರೆ ನಮಗೆ ಲಭ್ಯವಿರುವಂತಹ ಟೆಕ್ನಾಲಜಿ, ಆಪರೇಟಿವ್ ಮೈಕ್ರೋಸ್ಕೋಪ್ಸ್, ನಮಗೆ ಆಪರೇಷನ್ ಮಾಡಲಿಕ್ಕೆ ರಿಟ್ರಾಕ್ಟರ್ಸ್ ಅಂತ ಇರ್ತದೆ, ಕ್ಯಾಮರಾ ಸಿಸ್ಟಮ್ಸ್, ಎಂಡೋಸ್ಕೋಪ್, ಮತ್ತು ನ್ಯಾವಿಗೇಷನ್ ಅಂದರೆ ನಮಗೆ ಇಂಪ್ಲಾಂಟ್ಸ್ ಎಲ್ಲ ಹಾಕ್ಲಿಕ್ಕಿದ್ರೆ ಗೈಡ್ ಮಾಡಲಿಕ್ಕೆ ಸೊ ಅದೊಂದು ಮೇಜರ್ ಇಂಪ್ರೂವ್ಮೆಂಟ್ ಆಗಿರುವಂಥದ್ದು. ಇನ್ನೊಂದು ಟೆಕ್ನಿಕಲ್ ಅಡ್ವಾನ್ಸಸ್ ಅಂದರೆ ಆಪರೇಷನ್ ಮಾಡುವ ರೀತಿ, ಅದು ನಾವು ಮುಂಚಿನ ಇದರಿಂದ ತುಂಬ ರಿಫೈನ್ ಆಗಿ ಬಂದ ಸ್ಥಿತಿ ಇವತ್ತಿಗೆ. ಥರ್ಡ್, ಟ್ರೈನಿಂಗ್. ಸ್ಪೈನ್ ಸರ್ಜರಿಗೆ ಇಂಡಿಯಾದಲ್ಲಿ ಮತ್ತು ಅಬ್ರಾಡಲ್ಲಿ ತುಂಬ ಟ್ರೈನಿಂಗ್ ಅಪರ್ಚುನಿಟೀಸ್ ಇರೋದ್ರಿಂದ ಈಗಿನ ಕಾಲದಲ್ಲಿ ಮಾಡುವಂತಹ ಟ್ರೈನ್ಡ್ ಸರ್ಜನ್ಸ್ ಮಾಡುವಂತಹ ಪ್ರೊಸೀಜರ್ಸಲ್ಲಿ ನಿಮ್ಮ ರಿಸ್ಕ್ ಪ್ರೊಫೈಲ್ ಏನಿದೆ ಅದು ಬೇರೆ ಯಾವ ಆಪರೇಷನ್ಗೆ ಇರುವಷ್ಟು ರಿಸ್ಕ್ ಸ್ಪೈನ್ ಸರ್ಜರಿಯಲ್ಲಿ ಕೊಂಡಿದೆ. ಸೊ ಏನು ಗಾಬರಿ ಪಡುವಂಥ ವಿಷಯ ಇಲ್ಲ. ಎಸ್ 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 ಡಾಕ್ಟರ್, ಈಗ ಸರ್ಜರಿಯ ಬಳಿಕ ಏನು ಪೇಷಂಟ್ ಒಂದು ರಿಕವರಿ ಆಗುವಂಥ ಪ್ರೋಸೆಸ್, ಸ್ಟೇಜಸ್ ಹೇಗೆ? ಸರಿ, ಈಗ ನಾನು ಎಂಡೋಸ್ಕೋಪಿಕ್ ಸರ್ಜರಿ ಅಂತ ಹೇಳಿದ್ದೀನಿ, ಅದರಲ್ಲಿ ಇಟ್ಸ್ ಡನ್ ಆಸ್ ಅ ಡೇ ಕೇರ್ ಪ್ರೊಸೀಜರ್. ಅಂದರೆ ನಿಮಗೆ 24 ಗಂಟೆ ಅಡ್ಮಿಷನ್ಸ್ ಮಾತ್ರ ಬೇಕಾಗುವಂಥದ್ದು. 1 ದಿನದಲ್ಲಿ ನಡಿಬಹುದು, ಮತ್ತು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿ ಸಾಧಾರಣ 1 ತಿಂಗಳಲ್ಲಿ ಅವರ ಜಾಬಿಗೆ ಜಾಯ್ನ್ ಆಗುವಂಥದ್ದು. ಅಂದರೆ ಅವರು ಹಾಸ್ಪಿಟಲಲ್ಲಿ ಒಂದೇ ದಿವಸ, ಅದು ಡೇ ಕೇರ್ ಅಂತಲೇ ಅದಕ್ಕೆ ಇದು.
ಇನ್ನೊಂದು ನಾವು ಮಿನಿಮಲ್ ಇನ್ವೇಸಿವ್ ಅಂತ ಹೇಳ್ತೀವಿ, ಅದು ಸಣ್ಣ ಸಣ್ಣ ಗಾಯ ಮಾಡಿಬಿಟ್ಟು ಆಪರೇಷನ್ ಮಾಡುವಂಥದ್ದು. ಇದು ಕೂಡ 2-3 ದಿನದಲ್ಲಿ ನಡೆಯುವಂಥ ಸ್ಥಿತಿಗೆ ಬಂದು 1 ವಾರದಲ್ಲಿ ಮನೆಗೆ ಡಿಸ್ಚಾರ್ಜ್ ಆಗಿ 1 ತಿಂಗಳಲ್ಲಿ ತಮ್ಮ ಕೆಲಸಕ್ಕೆ ಜಾಯ್ನ್ ಆಗ್ಬೋದು. ಓಕೆ ಓಕೆ ಎಸ್ ಡಾಕ್ಟರ್, ನಾನೀಗ ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡೋ ಸಂದರ್ಭದಲ್ಲಿ ಬೆನ್ನು ನೋವಿನ ಬಗ್ಗೆ ಅನೇಕ ವಿಚಾರಗಳು ನೀವು ಹೇಳಿದ್ರಿ, ಅದರ ಮಿಥ್ಯೆಗಳು, ಅನುಮಾನಗಳ ಬಗ್ಗೆ. ಎಸ್, ನಾನು ವ್ಯೂವರ್ಸ್ಗೆ ಈ ಸಂದರ್ಭದಲ್ಲಿ ನೀವು ಕೊನೆಯದಾಗಿ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ? ಬೆನ್ನು ನೋವು ಆಗಿರುವಂಥ ಒಂದು ಕಾಮನ್ ಸಿಂಪ್ಟಮ್ಸ್. ಅದು ಬಂದಾಗ ಗಾಬರಿ ಪಡುವ ಅವಶ್ಯಕತೆ ಇಲ್ಲ. ನಾನೊಂದು ರೆಡ್ ಫ್ಲ್ಯಾಗ್ಸ್ ಅಂತ ರಿಪೀಟ್ ಮಾಡ್ತೀನಿ. ಕಾಲಲ್ಲಿ ಬರುವಂಥ ನೋವು, ಇರುವೆ ಹರಿದಾಗೆ ಆಗೋದು ಕಾಲಲ್ಲಿ ಬಲ ಕಮ್ಮಿಯಾದ ಸ್ಥಿತಿ ಬಂದಾಗ, ಮೂತ್ರದ ಇಶ್ಯೂಸ್ ಬಂದಾಗ, ಅಥವಾ ಏನಾದರೂ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಜ್ವರ ಬಂದು ಇನ್ಫೆಕ್ಷನ್ ಆಗುವಂಥ ಸ್ಥಿತಿ, ಅಥವಾ ಟ್ಯೂಮರ್ಸ್, ಇಂಥ ಸಿಚುವೇಷನ್ಸ್ ಇದ್ದರೆ ಮಾತ್ರ ನಾವು ಸ್ವಲ್ಪ ಜಾಗ್ರತೆ ಮಾಡಬೇಕಾಗ್ತದೆ. ಮತ್ತು ಬೆನ್ನಿನ ಆಪರೇಷನ್ಸ್ ಬಗ್ಗೆ ಗಾಬರಿ ಪಡುವ ಅವಶ್ಯಕತೆ ಇಲ್ಲ. ಈಗಿನ ಕಾಲದಲ್ಲಿ ಇರುವಂಥ ಅಡ್ವಾನ್ಸಸಲ್ಲಿ ಬೇರೆ ಯಾವ ಆಪ್ರೇಷನ್ಗೆ ಇರುವಷ್ಟೇ ಸೇಫ್ಟಿ ಪ್ರೊಫೈಲ್ ಬೆನ್ನಿನ ಆಪ್ರೇಷನ್ಸ್ ಕೂಡ ಇದೆ. ಸೊ ನಾವು ಹೆಲ್ತಿ ಲೈಫ್ ಸ್ಟೈಲ್, ಪ್ರಾಪರ್ ಡಯಟ್ ಮತ್ತು ನಿಮ್ಮ ಆಪ್ಟಿಮಮ್ ವೆಯ್ಟ್ ಮೇಂಟೈನ್ ಮಾಡ್ತಾಯಿದ್ರೆ ನಾವು ಬ್ಯಾಕ್ ಪೇನನ್ನು ತಡಿಬೋದು. ಎಸ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಅನೇಕ ಒಳ್ಳೆಯ ಉಪಯುಕ್ತವಾದಂಥ ಮಾಹಿತಿಯನ್ನು ಡಾಕ್ಟರ್ ಮೃಣಾಲ್ ಬಿ ಶೆಟ್ಟಿಯವರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಬೆನ್ನು ನೋವಿನ ಬಗ್ಗೆ ಯಾವ ರೀತಿಯ ಕಾಳಜಿ, ಯಾವ ರೀತಿಯ ಮುನ್ನೆಚ್ಚರಿಕೆ ಮತ್ತು ಅನುಮಾನಗಳನ್ನೆಲ್ಲ ಯಾವ ರೀತಿ ನಾವು ಪರಿಹರಿಸಿಕೊಳ್ಬೇಕನ್ನೋ ವಿಚಾರಗಳನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ನಾನು ಸಮಸ್ತ ವೀಕ್ಷಕರ ಪರವಾಗಿ ಡಾಕ್ಟರ್ ಮೃಣಾಲ್ ಬಿ ಶೆಟ್ಟಿ ಅವರಿಗೆ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಡಾಕ್ಟರ್, ಥ್ಯಾಂಕ್ ಯು. ಎಸ್, ಇದು ಆರೋಗ್ಯ ಕಿರಣ ಮಾತುಕತೆ, ಬೆಂಗಳೂರಿನ ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ ಮಾತುಕತೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಬೆನ್ನು ನೋವಿಗೆ ಸಂಬಂಧಪಟ್ಟ ಚಿಕಿತ್ಸೆ ವಿಚಾರವಾಗಿ ಡಾಕ್ಟರ್ ಮೃಣಾಲ್ ಬಿ ಶೆಟ್ಟಿ ಅವರು, ಕನ್ಸಲ್ಟೆಂಟ್ ಸ್ಪೈನ್ ಸರ್ಜನ್, ಪ್ರೊಫೆಸರ್ ಆ್ಯಂಡ್ ಹೆಡ್ ಆಫ್ ಸ್ಪೈನ್ ಸರ್ಜರಿ ಯೂನಿಟ್, ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ನಮ್ಮ ಜೊತೆಗೆ ಮಾತಾಡಿದ್ದಾರೆ. ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಿದ್ದೀನಿ. ಥ್ಯಾಂಕ್ ಯು.